ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾರರು ನೀಡುವ ಪ್ರತಿಯೊಂದು ಮತವೂ ಕೂಡ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿದ್ದು, ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಜಯಗಳಿಸಲಿದ್ದಾರೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಬಡವರಿಗೆ ಪ್ರಯೋಜನವಾಗುವಂತಹ ಯಾವುದೇ ಕಾರ್ಯಕ್ರಮ ನಡೆಸಿಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಹಲವು ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೆ. ರೇಷನ್ ಕಾರ್ಡ್ ವಿತರಣೆಯಾಗಿಲ್ಲ, ಮನೆ ಹಸ್ತಾಂತರ ಮಾಡಿಲ್ಲ, ಪಿಂಚಣಿ ಕೂಡ ಬಡವರಿಗೆ ದೊರೀತಾ ಇಲ್ಲ. ಮರಾಠಿ ನಿಗಮ ಸ್ಥಾಪಿಸಲು ನಮ್ಮ ವಿರೋಧವಿಲ್ಲ, ಆದರೆ ಗಡಿಭಾಗದಲ್ಲಿ ಕನ್ನಡಿಗರ ಮೇಲೆ ನಡೀತಾ ಇರುವ ದೌರ್ಜನ್ಯದ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದಾದ ಬಳಿಕ ನಿಗಮ ಮಂಡಳಿ ಸ್ಥಾಪನೆ ಮಾಡಲಿ ಅಂತ ಆಗ್ರಹಿಸಿದರು. ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ಗಳ ವಿಲೀನವಾಗಿದೆ. ಪೆಟ್ರೋಲ್, ಅಡಿಗೆ ಅನಿಲ ದರ, ದಿನಸಿ ಮೊದಲಾದ ದರಗಳು ಗಗನಕ್ಕೇರಿದೆ. ಕೃಷಿ ಮಸೂದೆ ಮೂಲಕ ದೇಶದ ಬೆನ್ನೆಲುಬು ರೈತರನ್ನ ಬೀದಿಪಾಲು ಮಾಡಲಾಗ್ತಾ ಇದೆ. ಬಿಜೆಪಿ ಸರ್ಕಾರ ಬಂದ ಬಳಿಕ ಅದಾನಿ, ಅಂಬಾನಿ ಅವರ ಆಸ್ತಿ ಹೆಚ್ಚಳವಾಗಿದೆ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಸಲೀಂ, ಗಿರೀಶ್ ಶೆಟ್ಟಿ, ಲತೀಫ್, ಜಿಲ್ಲಾ ಪಂಚಾಯತ್ ಸದಸ್ಯ MS ಮೊಹಮ್ಮದ್, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳೀಧರ್ ರೈ ಮಠಂತಬೆಟ್ಟು, ಕಾಂಗ್ರೆಸ್ ವಕ್ತಾರ ರಮಾನಾಥ ವಿಟ್ಲ, ವಿವಿಧ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಉಪಸ್ಥಿತರಿದ್ದರು. ಇಲ್ಲದೆ ಸಭಾಪತಿಯ ಜಾಗದಲ್ಲಿ ಇತಿಹಾಸದಲ್ಲಿ ಎಲ್ಲ ಸದಸ್ಯರು ಕೂತ್ಕೊಂಡ ನಂತರ ಸಭಾಪತಿಯರು ಬಂದ ಗೌರವಪುರವಿದ್ದು ಅವರಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳುವುದು. ಇದು ಇತಿಹಾಸದಲ್ಲಿ ಪ್ರಸ್ತುತ ಬಿಜೆಪಿಯ ಒಂದು ವಿಶೇಷವಾದ ಒಂದು ಸಂಸ್ಕೃತಿ ಅನ್ನೋದಿದೆ. ಸದಸ್ಯರು ಒಳಗೆ ಹೋಗೋ ಮುಂಚೆ ಉಪ ಸಭಾಪತಿಯ ಸ್ಥಾನದಲ್ಲಿ ಹೋಗಿ ಉಪಸಭಾಪತಿ ಕುಳಿತುಕೊಂಡಿದ್ದಾರೆ. ಇದರ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಏನು ಹೇಳ್ತಾರೆ ಅಂತ ಸ್ಪಷ್ಟೀಕರಣ ಕೊಡಲಿ. ಜನಸಾಮಾನ್ಯರು ಬಿಜೆಪಿ ಮನೆ ಮನೆಗೆ ಬಂದಾಗ ಪ್ರಶ್ನೆ ಮಾಡಬೇಕು. ನಮ್ಮ ಯುವಕರಿಗೆ ಏನು ಮಾಡಿದ್ದೀರಿ, ನಮ್ಮ ವಿದ್ಯಾರ್ಥಿಗೆ ಏನು ಮಾಡಿದ್ರೆ, ತಾಯಂದಿರು ಏನು ಮಾಡಿದ್ದೀರಿ, ಇದೆಲ್ಲ ಈ ಆಕ್ರೋಶವನ್ನು ಖಂಡಿತವಾಗಿ ಜನ ವ್ಯಕ್ತಪಡಿಸ್ತಾರೆ. ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದೇಶದಂತ ರಾಜ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಯಾರು ನೆಮ್ಮದಿಯಿಂದ ಎಲ್ಲ ಟೆನ್ಷನ್ನಲ್ಲಿ ಯಾರು ಬೇಕಾದ್ರೆ ಒಬ್ಬರಿಗೂ ನಾನು ಖುಷಿಯಲ್ಲಿದ್ದೇನೆ, ಸಂತೋಷದಿಂದಿದ್ದೇನೆ, ವ್ಯಾಪಾರ ಚೆನ್ನಾಗಿದೆ, ನಾವೆಲ್ಲ ಸಮಾಧಾನದಂತೇಳಿ